ರಾಷ್ಟ್ರೀಯ ಹೆದ್ದಾರಿ ಅಜ್ಬತಾಜೆಟ್ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಫಸ್ಟ್ ಕೊಲ್ಯ ಪರಿಸರಡು ನೀರ್ದ ಪೈಪ್ಲೈನ್ ಕಾಮಗಾರಿಗೆ ಹೆದ್ದಾರಿನ ಗರ್ಪಣಗ ಹೆದ್ದಾರಿ ಇಲಾಖೆದಕ್ಕಳು ಬತ್ತದ ತಡೆತಿನ ಆಂಡ ಅವಿನ ಗಣನೆಗೆ ತೆತನಂದೆ ಪುರಸಭಾ ಪ್ರಮುಖರನ್ನ ಉಪಸ್ಥಿತಿಡು KUWS ಪೈಪ್ಲೈನ್ ಕಾಮಗಾರಿದ ಇಲಾಖೆದಕ್ಕಳು ಬೇಲೆ ದುಂಬಾರಿಸಾಯಿನ ಘಟನೆ ಶುಕ್ರವಾರ ಮಧ್ಯಾಹ್ನ ವರದಿಯಾದನು. ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ರಾಷ್ಟ್ರೀಯ ಹೆದ್ದಾರಿ ಅಜ್ಬತಾಜೆಟ್ ಫಸ್ಟ್ ಕೊಲ್ಯ ಪರಿಸರಡು ಶುಕ್ರವಾರ ಮಧ್ಯಾಹ್ನ ನೀರ್ದ ಪೈಪ್ಲೈನ್ ಕಾಮಗಾರಿ ನಡಪಾನಗ ನಿಕುಲು ಹೆದ್ದಾರಿ ಇಲಾಖೆ ಹಿಡಿದು ಗರ್ಪರ ಅನುಮತಿ ದೆತೊಂದಿಜರ ಪಂಡದು ಹೆದ್ದಾರಿ ಇಲಾಖೆದಕ್ಕಳು ಬತ್ತದು ಕಾಮಗಾರಿನ ಉಂತಾಯರ ಬತ್ತೇರು ಗುರುವಾರಲ ಇಂಚನೆ ಆದಿತ್ತದು ಹೆದ್ದಾರಿದಗಳು ಕಾಮಗಾರಿನ ತಡೆತದಾನಗ ನೀರ್ದ ಪೈಪ್ಲೈನ್ ಇಲಾಖೆದಕ್ಕಳು ಬೇಲೆ ಉಂತಾದು ಸೋಮೇಶ್ವರ ಪುರಸಭಾ ಕೇನಗಂತ ಇತ್ತೇರು ಅಂಚಾದು ಶುಕ್ರವಾರ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷ ರವಿಶಂಕರ್ನ ಮುತಾಲಿಕೆಡು ಇಲಾಖೆದಕ್ಕಳು ಪೈಪ್ಲೈನ್ ಕಾಮಗಾರಿ ಇಲಾಖೆದಕ್ಕಳು ಕಾಮಗಾರಿನ ಪೆರಪ್ರಶರು ಮಲ್ತೇರು. ಶುಕ್ರವಾರ ಮಧ್ಯಾಹ್ನ ಜಾಗೆಗೆ ಬತ್ತಿನ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಅನುಮತಿ ಇಜ್ಜಂದ ಗರ್ಪರ ಆಪುಜಿ ಪಂಡದು ಬೇಲೆ ಉಂತಾಯರ ತುಯ್ಯರು ತಂಕುಲು ಕರಿವರ್ಷ 2025 ನವೆಂಬರ್ ನೀರ್ದ ಪೈಪ್ಲೈನ್ಗೆ ಹೆದ್ದಾರಿ ಗರ್ಪರ ಹೆದ್ದಾರಿ ಇಲಾಖೆಗೆ ಮನವಿ ಪತ್ರವನ್ನು ಕೊಡ್ತಾ ಅವೇನು ಗೇನಗು ದೇತನಂದೆ ಈತನಂಗೆಲ್ಲ ಅನುಮತಿ ಕೊರಂದಿನವು ಏರ್ನ ತಪ್ಪು ಪಂಡದು ಪ್ರಶ್ನೆ ಸಾಯಿನ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಮೂಲು ಫಸ್ಟ್ ಕೊಲ್ಯ ಕಾಸಿಂಬೆಟ್ಟು ಈ ಪರಿಸರದಕ್ಲಿಗೆ ನೀರು ಇಚ್ಚಂದೆ ಭಂಗ ಬರೊಂದುಳ್ಳರು ನೀರಿಗೆ ಬೋಡಾದು ಮನವಿದ ಮಿತ್ತು ಮನವಿನ ಕೊರೊಂದು ನೀರು ಪೂರೈಕೆಗೆ ಬೋಡಾದು ಒತ್ತಾಯ ಮಂತೊಂದುಳ್ಳರು ಅಂಚಾದ ತಂಕುಲು ಕಾಮಗಾರಿ ದುಂಬಾರಿ ಸವ ಪಂಡದು ಹೆದ್ದಾರಿ ಇಲಾಖಾ ಅಧಿಕಾರಿಗಳಿಗೆ ದಬಾಯಿಸಾದು ಕಾಮಗಾರಿನ ದುಂಬರಿಸಾಯಿರು. ಇಂದೆತ ಬಗೆಟ್ಟು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷ ರವಿಶಂಕರ್ ಇಂಚ ತೆರಿಪಾಯಿರು. ವಿಶೇಷವಾಗಿ ಸೋಮೇಶ್ವರ ಗ್ರಾಮದಲ್ಲಿ ಪ್ರತಿ ಮನೆಗೆ ನೀರು ಕೊಡುವಂಥ ಯೋಜನೆಯನ್ನು ಕೆಲಸ ಆರಂಭ ಮಾಡಿ ಸುಮಾರು 1 ವರ್ಷ ಕಳೆದಿದೆ. ಈ ಕಡೆ ಕೊಲ್ಯ, ಕಾಸಿಂಬೆಟ್ಟು, ಕೈತೋಟ, ಬೀರಿ ಈ ಭಾಗಕ್ಕೆ ನೀರಿನ ಕನೆಕ್ಷನ್ ಇನ್ನೂ ಕೂಡ ಆಗಿರಲಿಲ್ಲ. ಈ ಸಂಬಂಧವಾಗಿ ಈ ಭಾಗದಲ್ಲಿ ಈಗಾಗಲೇ ನೀರಿನ ಅಭಾವವಿದ್ದು ಸಂಬಂಧಪಟ್ಟ KUWS ಇಲಾಖೆಯಾಗಿ ನಾವು ತುರ್ತಾಗಿ ಈ ಕಾಮಗಾರಿಯನ್ನು ಮಾಡಿ ಪ್ರತಿ ಮನೆಗೆ ನೀರು ಬರುವಂಥ ಯೋಜನೆಯನ್ನು ಆದಷ್ಟು ಬೇಗ ಮಾಡಬೇಕಂತ ನಮಗೆ ವಿನಂತಿಯನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ. ಅದೇ ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಕೆಲಸವನ್ನು ಇಲಾಖೆ ಆರಂಭಿಸಿದ್ದಾರೆ. ಅದೇ ರಾಷ್ಟ್ರೀಯ ಹೆದ್ದಾರಿಯವರು ಬಂದು ಈಗಾಗಲೇ ನಿನ್ನೆ ಕೂಡ ಸ್ವಲ್ಪ ಕೆಲಸವನ್ನು ತಡೆಯುವ ಕೆಲಸವನ್ನು ಮಾಡಿದರು. ಇವತ್ತು ಈಗಾಗಲೇ ಬಂದು ಕೆಲಸವನ್ನು ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಮನೆಗೆ ನೀರು ಬೇಕಾಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಅವರು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳುವಂಥ ವಿಷಯ ಹೇಳಿದ್ದಾರೆ. ಆದರೆ ಇಲಾಖೆಯವರು ಪರ್ಮಿಷನ್ಗಾಗಿ ಕಳೆದ ನವೆಂಬರ್ ತಿಂಗಳಲ್ಲಿ ಮನವಿ ಪತ್ರವನ್ನು ನೀಡಿದ್ದಾರೆ. ನಮಗೆ ಈ ಥರ ಪೈಪ್ಲೈನ್ ಆಗಲಿಕ್ಕಿದೆ, ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕಂತೇಳಿ. ನವೆಂಬರ್ಲಿ ಕೊಟ್ಟಂಥ ರಿಕ್ವೆಸ್ಟ್ ಲೆಟ್ರಿಗೆ ಇದುವರೆಗೂ ಪರ್ಮಿಷನ್ ಕೊಡೋದು ಯಾರ್ದು ತಪ್ಪು ಅಂತ ಹೇಳುವಂಥದ್ದನ್ನು ಪ್ರಶ್ನೆ ಮಾಡುವಂಥದ್ದು. ಪ್ರಾಧಿಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಕೊಡಬೇಕಿತ್ತು, ಕೊಡೋದು ಅವ್ರದ್ದು ತಪ್ಪು. ಆದರೆ ನಮಗೆ ಈಗ ತುರ್ತಾಗಿ ನೀರಿನ ಅವಶ್ಯಕತೆ ಇದೆ, ಪ್ರತಿ ಮನೆಗೆ ನೀರು ಹೋಗುವ ಪರಿಸ್ಥಿತಿ ಇದೆ, ನೀರಿನ ಅಭಾವ ಪ್ರತಿ ಮನೆಯಲ್ಲಿದೆ, ಕುಡಿಯೋ ನೀರಿಗಾಗಿ ಜನಗಳು ಪರದಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಈಗಾಗಲೇ ಹೆದ್ದಾರಿಯವರಿಗೆ ಹೇಳಿದ್ದೇವೆ, ನಾವಂತೂ ಕೆಲಸ ಮಾಡೋದನ್ನು ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ, ನೀವು ಏನು ಬೇಕಾದ್ರೆ ಮಾಡಿ, ಪರ್ಮಿಷನ್ ಕೊಡೋದು ನಿಮ್ಮ ತಪ್ಪು. ಆದ್ದರಿಂದ ಇಲ್ಲಿ ಸಾರ್ವಜನಿಕರು ಕೂಡ ತುಂಬ ಜನ ಸೇರಿದ್ದಾರೆ. ನಮಗೆ ಆದಷ್ಟು ಬೇಗ ನೀರಿನ ನಮ್ಮ ಅವಶ್ಯಕತೆ ಪೂರೈಸಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೆದ್ದಾರಿಯವರಿಗೆ ಈಗಲೇ ಎಚ್ಚರಿಕೆ ಕೊಟ್ಟಿದ್ದೇವೆ, ನಾವಂತೂ ಕೆಲಸವನ್ನು ಮಾಡ್ತೇವೆ, ಪರ್ಮಿಷನ್ಗೆ ನಾವು ಇಲ್ಲಿ ರಿಕ್ವೆಸ್ಟ್ ಕೊಟ್ಟಿದ್ದೇವೆ, ಅದಕ್ಕೆ ನೀವು ರಿಕ್ವೆಸ್ಟ್ ಕೊಡೋದು ನಿಮ್ಮದು ಕರ್ತವ್ಯ, ಅದನ್ನು ಆದಷ್ಟು ಬೇಗ ಕೊಡಿ ಅಂತ ಹೇಳಿದ್ದೇವೆ. ಈ ಸಂಬಂಧವಾಗಿ ಈಗ ನಾವು ಕೆಲಸವನ್ನು ಇಲಾಖೆಯವರಿಗೆ ಮುಂದುವರಿಸಿ ನಾವು ಹೇಳಿದ್ದೇವೆ. ಈಗ ಅವರು ಕೆಲಸವನ್ನು ಮುಂದುವರಿಸ್ತಾರೆ. ನಮ್ಮ ಪುರಸಭೆಯ ಮಾನ್ಯ ಸದಸ್ಯರಾದಂಥ ಅನಿಲ್ ಕಾಸಿಮಠ್ ಇದ್ದಾರೆ, ಹರೀಶ್ ಕುಂಪಾಲ ಇದ್ದಾರೆ, ನಮ್ಮ ಮನೋಜ್ ಕಟ್ಟಮನೆ ಇದ್ದಾರೆ, ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಪುರುಷೋತ್ತಮ ಗಟ್ಟಿಯವರು ಕೂಡ ಇದ್ದಾರೆ. ಅದರಲ್ಲೇ ಸ್ಥಳೀಯರಾದಂಥ ಈ ಶಾರದಾ ಸಮಿತಿಯ ಪ್ರಮುಖರಾದಂಥ ರೇಷನ್ ಇದ್ದಾರೆ, ಶ್ರೀ ಲಿಂಗಪ್ಪ ಪೂಜಾರಿ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇದ್ದುಕೊಂಡು ಇದು ಕೆಲಸವನ್ನು ಆದಷ್ಟು ಬೇಗ ಮಾಡಿ ಅಂತ ಒತ್ತಡವನ್ನು ಕೂಡ ನಮಗೆ ತರ್ತಿದ್ದಾರೆ. ಅದಕ್ಕೆ ಬೇಕಾಗಿ ನಾವು ಹೆದ್ದಾರಿ ಹೇಳ್ತಿದ್ದೇವೆ, ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡಿ, ಮನೆಗೆ ನೀರು ಕೊಡುವಂಥ ಅವಕಾಶವನ್ನು ಮಾಡಿಕೊಡಿ ಅಂತ ಅವ್ರದ್ದು ಮನವಿಯನ್ನು ಕೂಡ ಮಾಡಿದ್ದೇವೆ. ಸೋಮೇಶ್ವರ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಸ್ಥಳೀಯ ವಾರ್ಡ್ ಸದಸ್ಯರು ಅನಿಲ್ ಕಾಸಿಂಬೆಟ್ಟು, ಮನೋಜ್ ಕಟ್ಟಮನೆ, ಹರೀಶ್ ಕುಂಪಾಲ, ಶಾರದೋತ್ಸವ ಸಮಿತಿಯ ಉಪಾಧ್ಯಕ್ಷರು ಲಿಂಗಪ್ಪ ಪೂಜಾರಿ, ಮಹೇಶ್ ಕೊಲ್ಯ ಇಂಚಿತ್ತಿ ಪರಿಸರದ ಪ್ರಮುಖರು ಈ ಹೊರತು ಒಟ್ಟಿಗೆ ಇದ್ದಾರೆ.